ಪರಿವರ್ತನಾ ಸಮುದಾಯ ಸಂಘಟನೆ ಮತ್ತು ನವ ಸಹಜ ಸಮುದಾಯದ ಮಂಗಳಮುಖಿಯರ ನಡುವಿನ ವಿವಾದ ತಾರಕಕ್ಕೇರಿತ್ತು. ಇಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ಆಗಮಿಸಿದ ಹಲವು ಮಂದಿ ಮಂಗಳಮುಖಿಯರು ತಮಗೆ ನ್ಯಾಯ ಕೊಡಿಸಬೇಕು ಅಂತ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ಗೆ ಮನವಿಯನ್ನ ಮಾಡಿದ್ರು. ಬಳ್ಳಾರಿ, ಆಂಧ್ರ ಇತ್ಯಾದಿ ಕಡೆಯಿಂದ ಬಂದಿರುವ ಮಂಗಳಮುಖಿಯರು ತಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ನವ ಸಹಜ ಸಮುದಾಯದ ಸಂಘಟನೆ ಮಂಗಳಮುಖಿಯರು ಆರೋಪಿಸಿದ್ರೆ, ನಾವು ಕೊಟ್ಟಾರದಲ್ಲಿ ನಮ್ಮ ರೂಮ್ನಲ್ಲಿ ಇದ್ದ ಸಂದರ್ಭದಲ್ಲಿ 4-5 ಮಂದಿ ಯುವಕರು ಬಂದು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಪರಿವರ್ತನಾ ಚಾರಿಟೇಬಲ್ ಸಂಘಟನೆ ಮುಖಂಡೆ ಅರುಂಧತಿ ಎಂಬುವರು ದೂರಿದ್ದಾರೆ. ಈ ಕುರಿತಂತೆ ಇತ್ತಂಡಗಳ ಮನವಿ ಸ್ವೀಕರಿಸಿ ಮಾತನಾಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈಕಂಪಾಡಿ ರೈಲ್ವೆ ಹಳಿ ಬಳಿ 2 ಗುಂಪಿನ ನಡುವೆ ಗಲಾಟೆ ಹೊಡೆದಾಟ ನಡೆದಿದೆ. ಈ ಬಗ್ಗೆ ಇತ್ತಂಡಗಳ ದೂರನ್ನ ದಾಖಲಿಸಿದ್ದೇವೆ, ತನಿಖೆ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ನಾವು ಗಂಗಾವತಿ, ಕೊಪ್ಪಳ, ಬಳ್ಳಾರಿ ಈ ಭಾಗದಿಂದ ಬಂದು ಇದೇ 15 ವರ್ಷದಿಂದ ನಾವು ಇಲ್ಲಿ ಭಕ್ಷ್ಯ ಬೇಡಿ ಜೀವನ ಮಾಡ್ತಾ ಇದ್ದೀವಿ. ಈ ಎದುರು ಗುಂಪೇನಿದೆ ಅವರು ನಾವೆಲ್ಲ ಇಲ್ಲೇ ಮಂಗಳೂರಲ್ಲಿ ಬೆಳೆದವರು, ಮೂಲತಃ ನಾವೇ ಇರಬೇಕಿತ್ತು, ನೀವು ಬೇರೆ ಕಡೆಯಿಂದ ಬಂದರೆ ವಾಪಸ್ ಹೋಗಿ ನಮಗೆ ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ, ನಮಗೆ ದುಡ್ಡು ಭಿಕ್ಷೆ ಜಾಸ್ತಿ ಸಿಗ್ತಾ ಇಲ್ಲ ಅಂತೆಲ್ಲ ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದ್ರದ್ದು ಒಂದು ಕೇಸು ಪಣಂಬೂರು ಪೊಲೀಸ್ ಸ್ಟೇಷನ್ ಈಗಾಗಲೇ ಆಗಿತ್ತು. ಇವತ್ತು ಅದಕ್ಕೆ ಕೌಂಟರ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ. 2 ಕೇಸ್ಗಳು ರೈಟಿಂಗ್ ಸೆಕ್ಷನ್ಸು ಮತ್ತು ಅಸಾಲ್ಟ್ ಸೆಕ್ಷನ್ಸಲ್ಲಿದೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸತ್ಯಾಸತ್ಯತೆ ಏನಿದೆ ನೋಡಿದ್ರೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಿ. ತಣ್ಣೀರು ಬಾವಿ ಹತ್ರ ಮನೆ ತೆಗೆದುಕೊಂಡಿದ್ದಾರೆ. 18 ವರ್ಷಗಳಿಂದನೂ ಇದ್ದಾರೆ. ನೆನ್ನೆ ಮೊನ್ನೆ ಬಂದವರು ಏನಲ್ಲ, ಹಂಗೆ ಲೆಕ್ಕ ಹಾಕಿದ್ರೆ ಅವ್ರು ನಿಖಿಲ್ ಅವರು ಈಗ 4-5 ವರ್ಷದಿಂದ ಅಷ್ಟೇ ಇದರಲ್ಲಿ ಅವರು ಎಂಟ್ರಿ ಆಗಿರೋದು. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಟೀಮ್ಗಳು. ಸೊ ನಾನೇ ಹೇಳ್ತೀನಿ, ನಿಖಿಲ್ಗಿರ್ಬೋದು ಅಥವಾ ಇವ್ರಿಗಿದ್ರು ಸೌಹಾರ್ದಯುತವಾಗಿ ಇರಬೇಕು ಇರೋ ಜಾಗದಲ್ಲಿ. ಅವ್ರಿಗೆ ನೋವಾಗಲಿ ಇವ್ರಿಗೆ ನೋವಾಗಲಿ ನಮಗೆ 2 ನೋವೇನೆ. ಎಲ್ಲರೂ ಮಂಗಳಮುಖಿಯರು ಅಂತ ಗುರುತಿಸ್ಕೊಂಡ್ರೆ ಒರಿಜಿನಲ್ಸಿಗೆ ಯಾರಾಗುತ್ತೋ ಅದು ಖಂಡಿತ ಇದು ಮಾಡಬೇಕು. ಕಾನೂನ ಕೈಗೆ ಎತ್ಕೋಬಾರ್ದು. ಹೊಡೆಯೋದಕ್ಕೆ ಬಡಿಯೋದಕ್ಕೆ ಯಾರು ಅಧಿಕಾರ ಕೊಟ್ಟರು? ನಿಮಗೆ ಏನೇ ಇದ್ರೂ ದೊಡ್ಡವರು ಇರ್ತಾರೆ ಅಥವಾ ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ಬಂದು ಕೇಳಬೇಕು. ನೀವು ಅವ್ರಿರೋ ಜಾಗಗಳಿಗೆ ಹೋಗಿ ರಾತ್ರಿ ಹೊತ್ತು ಖಾರದ ಪುಡಿ ಹಾಕಿ ಹೊಡೆಯುವಂಥದ್ದು, ಮಧ್ಯರಾತ್ರಿ ಅಟ್ಯಾಕ್ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಧಿಕಾರ ಯಾರಿಗೆ ಕೊಟ್ಟರು ನಿಮಗೆ? ಹಾಗಾದರೆ ನಾವಿಲ್ಲಿ ಲೋಕಲ್ ಅವರು ಅಂತ ನಾವು ಗಂಡಸಾಗಿ ಹುಟ್ಟಿ ಸೀರೆ ಉಟ್ಕೊಂಡು ಏನು ಬೇಕಾದರೂ ಮಾಡಬಹುದಾ? ಮೊಕ್ಕಲು ಆಕಲೆ ಪೋದು ಎಂಕ್ಲೆ 6,000 ಕೊರೋಡು ತಿಂಗಳಿಗೆ ನಾನಾ ಥರ ಹಿಂಸೆ ಕೊರ್ಪುನ ಹಾಕುನು ಪೆಟ್ಟು ಬಾಂಡು ಎಂಕ್ಲೆ ಆಕಲೆ ಮುಲ್ಪ ಎಂಕ್ಲೆ ದೌರ್ಜನ್ಯ ಮಲ್ಪು. ಇನ್ನು ಸಾರಿ ಒಲ್ಪ ಬೆಂಗಳೂರು ಬೈದಾರೆ ಎಂಕ್ಲೆ ಪೆಟ್ಟು ಬಾಡ್ರಿ ಅಂದು ತೂಲೆ ಸರ್ ಒಲ್ಪ ಕುಡ್ಡ ದಾಖಲೆ ಏರ್ಲಾತ್ ಪೂರ 1 ಜನ ಬೆಂಗಳೂರು ದಾಖಲೆ ಮುಲ್ಪ ದಾಖಲಾತ್ ಎಂಕ್ಲೆ ಪೂರ ಮುಲ್ಪ ದಾಖಲೆ ಇಪ್ಪುನು ಸರ್. ಮೊಕ್ಕಲು ಈ ನಮ್ಮಿನ ಎಂಕ್ಲೆ ದೌರ್ಜನ್ಯ ಮಲ್ಪ ಆಕಲೆ 8 ಜನ ಉಳ್ಳೇರು ಸರ್, ಎಂಕ್ಲೆ ಜನ ಮೆಂಬರ್ ಮೂಲ ಉಳ್ಳೇರು ಸರ್ ತುರುಸುರು ಸರ್. ಪ್ರತಿನಿತ್ಯ ಎಂಕ್ಲೆ ದೌರ್ಜನ್ಯ ಮಲ್ತೊಂದ್ಸಲ ಎಂಕ್ಲೆ ಕೊಂಚ ನಾಯಿ ನಿಕ್ಲು ಕೊರೋಡು ನಿಂಗೆ ಕೇಳೋದಿಲ್ಲ. ತಿಂಗಳಿಗೆ 6 ಸಾವಿರ 5 ಬಕ್ಕ ವರ್ಷಕ್ಕೆ ಹಾಕ್ಲೆ ಕೊಂಚ ಪಾಂಪಡ್ತಿ ಎಂಗ್ಲ ದೀಪಾವಳಿ ಬರ್ನಾಗ ಅವು 30 ಸಾವಿರ ಎಂಕ್ಲೆ ಒಡೆಗೆ ಹೋಗ್ಪುನ್ ಸರ್. ಎಂಕ್ಲೆ ಭಿಕ್ಷೆ ಮಲ್ತನ 2 ರೂಪಾಯಿ ಒಂದು ಅಂಗಡಿ ಪಂಡ ಈ ತಿಂಗ್ಳೆ ಕೊರ್ಪೇರಿ ಎಂಗೆ ಬಂಜಿದೆ ಬಡ ಉದಾಲ ಇಜ್ಜಿ ಸರ್. ಎಂಕ್ಲೆ ಮಲ್ತನ ಒಂದು ಭಿಕ್ಷಾಟನೆ ಮಲ್ಪಡು ಮೇಯ್ ಮಾರ ಜೀವನ ಮಲ್ಪಡು ಉನ್ನೆ ಎಂಕ್ಲ ಜೀವನ ಬೇತದ ಆಲೆ ಇಜ್ಜಿ ಎಂಕ್ಲೆಗ್ ಅಂಚ ದಿಪ್ಪನಾಗ ಎಂಕ್ಲೆ ಹಾಕ್ಲಿ ತುಲಿ ಅವಳು ಏತನ ದೌರ್ಜನ್ಯ ಮಲ್ಪಡ್ ಎಂಕ್ಲೆ ನ್ಯಾಯವಾದ ಎಂಕ್ಲೆ ಕೊರು.